ಪುಗರ್ತದ ದಂತ ವೈದ್ಯರು, ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು, ಬರಹಗಾರರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರೂರಿನ 11ನೇ ವೈದ್ಯಕೀಯ ಕೃತಿ ಕೊರೋನಾ ವೈರಾಣುದ ರೋಗ ಲಕ್ಷಣ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತೆರಿಪಾವನ ಬೂಕು ಸಂಕಲ್ಪ ಶನಿವಾರ ಕಾಂಡೆ ಪ್ರೆಸ್ ಕ್ಲಬ್ ಬಿಡುಗಡೆಯಾಂಡು ಮಾಜಿ ವಿಧಾನ ಪರಿಷತ್ ಸದಸ್ಯರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಸಂಕಲ್ಪ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ವೈದ್ಯರಿಗೂ ಸಾಮಾಜಿಕ ಜವಾಬ್ದಾರಿ ಒಪ್ಪುಂಡು. ಕೋವಿಡ್-19 ಪ್ರತಿಯೊರಿನ ಸಾಮಾಜಿಕ ಕಾರ್ಯನು ಜಾಗೃತ ಮಲ್ಪುಂಡು. ಕೋವಿಡ್-19 ನಮ್ಮ ಕೈತರ ಬರಂದಿರಕ ನಮ್ಮ ದಾದಪೂರ ಮುಂಜಾಗ್ರತೆ ಮಲ್ಪೊಲಿ ಪನ್ಪೇನು ಈ ಪುಸ್ತಕಡು ತೂತ್ ಕಲ್ಪೊಲಿ ಪಂಡದು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ತೆರಿಪಾಯರು. ಡಾಕ್ಟರ್ ಮಾತು ಹೇಳಿದ್ರು, ಡಾಕ್ಟರಿಗೆ ಸಾಮಾಜಿಕ ಜವಾಬ್ದಾರಿ ಹೇಳಿಬಿಟ್ಟು ನನಗೆ ಅನ್ಸುತ್ತೆ ಕೋವಿಡ್-19 ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಕೂಡ ಆತನ ಸಾಮಾಜಿಕ ಜವಾಬ್ದಾರಿಯನ್ನು ಜಾಗೃತಗೊಳಿಸ್ತಾ ಇದ್ವಿ ಮತ್ತು ನಮಗೆ ನಾವು ಜವಾಬ್ದಾರರು, ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಬೇಕು ಹೇಳುವ ಅತ್ಯಂತ ಸುಲಭದ ಪಾಠವನ್ನ ಬಹುಶಃ ಕೋವಿಡ್ ಹೇಳಿಕೊಡ್ತಾ ಇದೆ ನಮಗೆ. ಆದರೆ ಈ ವೈರಾಣು ಮತ್ತು ಅದರ ಪರಿಣಾಮಗಳು ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಮೊದಲನೇ ಬಾರಿಗೆ ಆಗಿರುವುದರಿಂದ ತುಂಬಾ ಸಂಗತಿಗಳ ಬಗ್ಗೆ ನಮಗೆ ಅರಿವಿಲ್ಲ. ಬಹಳ ಸರಳವಾಗಿ ಈ ಸಮಸ್ಯೆಯನ್ನ ನಮ್ಮ ಕಡೆಗೆ ಬರೆದಿರುವಂತೆ ತಡೆದುಕೊಳ್ಳಿಕ್ಕೆ ಏನು ಸರಳವಾದ ಸುಲಭ ಸೂತ್ರಗಳಿದ್ದಾರೆ ಅದನ್ನು ಪ್ರಾಯಶಃ ಈ ಪುಸ್ತಕದಲ್ಲಿ ಜನಸಾಮಾನ್ಯರಿಗಾಗಿ ಅವರು ಇವತ್ತು ಬರೆದು ಲೋಕಾರ್ಪಣೆ ಮಾಡುವಂತ ಕೆಲಸವನ್ನ ಮತ್ತು ಅದನ್ನ ಸಾರ್ವತ್ರಿಕವಾಗಿ ಎಲ್ರಿಗೂ ಮುಟ್ಟಿಸುವಂತ ಕೆಲಸವನ್ನ ಅವರ ಕಲ್ಪನೆ ಇದೆ. ಎಲ್ಲ ಹೆಲ್ತ್ ಸೆಂಟರ್ಗಳಿಗೆ ಫ್ರೀಯಾಗಿ ಕೊಡಬೇಕು ಮತ್ತು ಇವತ್ತಿನ 100 ಪುಸ್ತಕವನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಕೇವಲ ಮುದ್ರಣದ ವೆಚ್ಚವನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಅಂಕಣಕಾರರು, ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಲೇಖನಗಳನ್ನು ಅವಾಗ ಬರಿತಾ ಇದ್ದಾರೆ. ಕೋವಿಡ್ ಬಗ್ಗೆನೂ ಅವರು ಬರೆದ ಲೇಖನವನ್ನು ಓದಿದ್ದೀನಿ. ಹಾಗಾಗಿ ಅವರ ಈ ಸಾಹಿತ್ಯ ಕೃಷಿಗೆ ಇನ್ನಷ್ಟು ಗರಿಮೆ ಹಿರಿಮೆ ಕೊಡುವಂಥ ಈ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇದೊಂದು ವಿಚಿತ್ರವಾದ ಸಂದರ್ಭ ಇದೆ. ಪ್ರಾಯಶಃ ಕೊರೋನಾ ವೈರಸ್ ಡಿಸೀಸ್ 2019 ಅದರ ಶಾರ್ಟ್ ಫಾರ್ಮ್ ಕೋವಿಡ್-19 ಹೇಳುವಂಥದ್ದು ಇದು ಇಡೀ ಜಗತ್ತಿನ ಎಲ್ಲ ಆಯಾಮಗಳನ್ನು ತಲ್ಲಣಗೊಳಿಸಿದೆ. ನಮ್ಮೆಲ್ಲರ ಬದುಕನ್ನು ತಲ್ಲಣಗೊಳಿಸಿದೆ. ಪ್ರಾಯಶಃ ಮುಂದಿನ ದಿನಗಳು ನಾವು ಪ್ರತಿ ಕ್ಷೇತ್ರದಲ್ಲೂ ಕೂಡ ಒಂದು ಹೊಸ ರೀತಿಯಲ್ಲಿ ಆಲೋಚನೆ ಮಾಡಬಲ್ಲಂತ ಜೂನ್-ಜುಲೈ ತಿಂಗಳಂದ್ರೆ ಮಕ್ಕಳು ಶಾಲೆಗೆ ಹೋಗುವಂತ ಸಮಯ. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು 10-15 ದಿವಸಗಳಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡುವುದರ ಬಗ್ಗೆ ಜನಸಾಮಾನ್ಯರ ಮನಸ್ಸಿರುವಂತಹ ಆತಂಕಗಳು, ತಮ್ಮ ಸ್ವಂತ ಬದುಕನ್ನು ಸ್ವಂತ ಪರಿಶ್ರಮದಿಂದ ರೂಢಿಸಿಕೊಳ್ತಿರುವಂತ ಅನೇಕ ಉದ್ಯಮಗಳು, ಅದು ವೈಯಕ್ತಿಕ ನೆಲೆಯಲ್ಲಿರ್ಬೋದು ಅಥವಾ ಸಾಮೂಹಿಕವಾಗಿರ್ಬೋದು, ಉದ್ಧ್ವಸ್ತಗೊಂಡಿರುವಂಥದ್ದು, ಪ್ರಯಾಣ ಅತ್ಯಂತ ಕಷ್ಟಕರವಾಗಿರುವಂಥದ್ದು. ನಮ್ಗೆ ಗೊತ್ತಿಲ್ಲ, ಈಗ ಉಡುಪಿಯಲ್ಲಿರುವ ಕೇಸ್ಗಳನ್ನು ನೋಡಿದಾಗ ಎಲ್ಲೋ ಕಮ್ಯುನಿಟಿ ಸ್ಪ್ರೆಡ್ ಅಂತ ಹೇಳ್ತೇವೆ, ಆ ಹಂತಕ್ಕೆ ಇದು ಮುಂದೆ ಹೋಗ್ಬಹುದಾ ಹೇಳುವಂತ ಸಂಗತಿಗಳು. ಜಗತ್ತಿನಲ್ಲಿ ನಾನು ತಿಳಿದುಕೊಂಡಿರುವ ಈಗಾಗಲೇ ಸುಮಾರು 3.25-4 ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸುಮಾರು 65 ಲಕ್ಷದಷ್ಟು ಜನರಿಗೆ ಈ ಕೊರೋನಾ ವೈರಸ್ ಡಿಸೀಸ್ ಕಾಡ್ತಾ ಇದೆ. ಸೊ ಎಲ್ಲ ಆಯಾಮಗಳಲ್ಲಿ ಬದುಕನ್ನು ತಲ್ಲಣಗೊಳಿಸುತ್ತಿರುವಂತ ಈ ಒಂದು ವೈರಾಣುವನ್ನ ಹೇಗೆ ನಿಯಂತ್ರಣಗೊಳಿಸಬೇಕು ಹೇಳುವಂತ ಒಂದು ವೈದ್ಯಕೀಯ ಸವಾಲು ನಮ್ಮ ಕಣ್ಣ ಮುಂದೆ ಇರಬೇಕಾದ್ರೆ ಈ ಹಂತದಲ್ಲಿ ಇದರ ಬಗ್ಗೆ ಜನಜಾಗೃತಿ ಮೂಡಿಸುವುದಕ್ಕಾಗಿ ಏನು ಇವತ್ತು ಡಾಕ್ಟರ್ ಒಂದು ಪುಸ್ತಕವನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರಲ್ಲಿ ಈ ಕಾಯಿಲೆಯ ಬಗ್ಗೆ ಸ್ವಲ್ಪ ಜಾಗೃತಿಯನ್ನ ಮೂಡಿಸುವಂತಾಗಿದೆ. ಸಾಮಾಜಿಕ ಬದ್ಧತೆ ಕೇವಲ ವೈದ್ಯರಿಗೆ ಮಾತ್ರವಲ್ಲ, ವೈದ್ಯರು, ನರ್ಸ್ಗಳು, ಪೊಲೀಸ್ ಸಿಬ್ಬಂದಿಗಳು, ಸರ್ಕಾರಿ ಇಲಾಖೆಯ ಅನೇಕ ಅಧಿಕಾರಿಗಳು, ಇನ್ನೂ ಅನೇಕ ಜನ ಯಾರನ್ನ ಇವತ್ತು ನಾವು ಕೊರೋನಾ ವ್ಯಾರಿಯರ್ಸ್ ಅಂತ ಕರಿತೀವಿ, ಅವರೆಲ್ಲರೂ ಕೂಡ ತಮ್ಮ ಜೀವದ ಹಂಗು ಬಿಟ್ಟು ನಮಗಾಗಿ ತಮ್ಮ ತೊಡಗಿಸ್ಕೊಂಡಿದ್ದಾರೆ. ಕೋವಿಡ್ 1.0, 2.0, 3.0, 4.0 ಮತ್ತೀಗ ಅನ್ಲಾಕ್ 1.0 ಸುಮಾರು ಕಳೆದ 60-65 ದಿವಸಗಳ ಅವಧಿಯಲ್ಲಿ ನಾವು ಅನೇಕ ಮಜಲುಗಳನ್ನು ದಾಟಿ ಮುಂದೆ ಬಂದಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ
ಇದರ ಜೊತೆಗೆ ನಮ್ಮ ಬದುಕನ್ನು ಹೇಗೆ ರೂಢಿಸಿಕೊಳ್ಬೇಕು ಅನ್ನೋದಕ್ಕಾಗಿ ಈ ಪುಸ್ತಕ ಖಂಡಿತವಾಗಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡುತ್ತೆ ಹೇಳೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ, ಪತ್ರಕರ್ತರು ಮಾಧ್ಯಮದವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಜಾಗೃತಿ ಉಂಟು ಮಾಡಿಸುವಂಥ ಕೆಲಸದಲ್ಲಿ ತಮ್ಮನ್ನು ಕಳೆದ 60 ತೊಡಗಿಸ್ಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ಕೋವಿಡ್ ವಾರಿಯರ್ಸ್, ನಿಮಗೂ ಸಮಾಜದ ಪರವಾಗಿ ಅಭಿನಂದನೆ ಹೇಳಿ, ಶುಭಾಶಯಗಳನ್ನು ಹೇಳಿ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ ಪಾತೆರೊಂದು 10 ವರ್ಷದಿಂದ ಸಾಹಿತ್ಯ ಕ್ಷೇತ್ರಡ್ಲ ಬೇಲೆ ಮಲ್ತೊಂದಿತ್ತದು ಹೋಮ್ ಗಾರ್ಡ್ಲ ಬೊಕ ವೈದ್ಯಕೀಯ ಕ್ಷೇತ್ರಡ್ಲ ಸಮಾಜ ಸೇವೆಯನ್ನು ತಂಕ್ಲೆದ ಸಾಧ್ಯಾಪಿನ ರೀತಿಯಲ್ಲಿ ಚುಂತಾರರು ಮಲ್ತೊಂದುಲ್ಲೇರು. ಇಡೀ ದೇಶನ ಆವರಿಸಾಯಿನ ಕೊರೋನಾ ವೈರಸ್ ಪ್ರಭಾವದ ಮಾತೆಲ್ಲ ಇಲ್ಲದೊಲೆ ಕುಲ್ಲುದು ಸಮಯ ಕರಿತೀರು ಆಂಡ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ತಂಕ್ಲೆ ಬರವಣಿಗೆಡು ಈ ಪುಸ್ತಕನ ಲಾಕ್ಡೌನ್ ಪೊರ್ತುಡು ಬರೆದು ಜನಸಾಮಾನ್ಯರಿಗೆ ತೆರಿಪವನ ಬೇಲೆ ಮಲ್ತೊಂದುಲ್ಲೇರು ಪಂಡದು ಮೆಚ್ಚುಗೆ ಸುಚ್ಚಾಯರು. ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಇಲ್ಲಿದ್ದುಕೊಂಡು ಅವರು ದಂತ ವೈದ್ಯರಾಗಿದ್ದುಕೊಂಡು ಹೋಮ್ಗಾರ್ಡ್ ಕಮಾಂಡೆಂಟ್ ಅದು ಯಾವುದೇ ಇಲ್ಲ, ಅದು ಇನ್ನೊಂದು ಮಜಲಾಗಿರ್ಬೋದು. ಪಕ್ಕದ ಕಾಸರಗೋಡಿನ ಜಿಲ್ಲೆಯಲ್ಲಿ ಮಂಜೇಶ್ವರ ತಾಲೂಕಿನಲ್ಲೂ ಸೇವೆಯನ್ನು ಸಲ್ಲಿಸುತ್ತಾ ಎಲ್ಲ ರೀತಿಯ ಜನರ ಒಳ ಆಂತರ್ಯದ ಅಪೇಕ್ಷೆಗಳನ್ನು ಅಥವಾ ಉಪೇಕ್ಷೆಗಳನ್ನು ತನ್ನದಾಗಿರಿಸಿಕೊಂಡು ತಾನು ಕಲಿತ ವಿದ್ಯೆಯ ನೆಲೆಯನ್ನು ಜನಸಾಮಾನ್ಯ ಭಾಷೆಯಲ್ಲಿ ನಮಗೆಲ್ಲರಿಗೂ ಅರ್ಥೈಸುವ ರೀತಿಯಲ್ಲಿ ಮತ್ತು ಜನಜಾಗೃತಿಯ ಸ್ವರೂಪದಲ್ಲಿ ತನ್ನ ವೈಚಾರಿಕ ಲೇಖನಗಳು ಮತ್ತು ಈಗಾಗಲೇ ಪ್ರಕಟಿತವಾದಂತಹ ಮತ್ತು ಬಹಳ ಜನೋಪಯೋಗವಾದಂತಹ ಹಲವಾರು ಪುಸ್ತಕಗಳನ್ನು ಸಮಾಜಕ್ಕೆ ಕೊಡಮಾಡುವಂಥ ಕೆಲಸವನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಮಾಡಿದ್ದಾರೆ. ಇಡೀ ಪ್ರಪಂಚವೇ ನಮ್ಮನ್ನು ಮೊದಲುಗೊಂಡು ಮಾತಿಯಾರ ಹೇಳ್ತಾ ಇದ್ರು, ಅಂಟಾರ್ಕಟಿಕೆಯಿಂದ ಆಫ್ರಿಕಾದ ತನಕ ನಮ್ಮದು ಮೊದಲಿನ ಭಾಷೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅಂತಿತ್ತು. ಈಗ ಹಾಗಲ್ಲ, ಅಂಟಾರ್ಕಟಿಕದಿಂದ ಆಫ್ರಿಕಾದ ತನಕ ಅಥವಾ ಕಾಶ್ಮೀರದಿಂದ ಇನ್ಯಾವುದು ಅಮೇರಿಕದ ನ್ಯೂಯಾರ್ಕ್ ತನಕ ಅಂತ ಎಲ್ಲರನ್ನು ಏಕಕಾಲದಲ್ಲಿ ಏಕಕ್ಷಣದಲ್ಲಿ ಲಾಕ್ಡೌನ್ ದಿಗ್ಬಂಧನಕ್ಕೆ ಒಳಗಾಟಂತಹ ಒಂದು ವಿಶಿಷ್ಟ ಒಂದು ಶಕ್ತಿ, ಸಣ್ಣ ಪ್ರಮಾಣದ ಒಂದು ಸೂಕ್ಷ್ಮ ಜೀವಿ, ಆ ಒಂದು ವೈರಸ್ನ ಪ್ರಭಾವ ಎಲ್ಲರಿಗೂ ಒಂದು ಬಾರಿ ಎಲ್ಲರನ್ನು ಸ್ತಬ್ಧಗೊಳಿಸಿತ್ತು. ಗೌರವಾನ್ವಿತ ಇಡೀ ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಭಾರತೀಯ ಜೀವನ ಧರ್ಮದ ಸಾತ್ವಿಕ ಸಾಧನೆಯ ಶಕ್ತಿ ಅದು ಎಷ್ಟು ಪರಿಣಾಮಕಾರಿಯಾದುದು ಎನ್ನುವಂಥ ನೆಲೆಯಲ್ಲಿ ಸಾಧಿಸಿ ತೋರಿಸಿದವರು ನಮ್ಮ ಪ್ರಧಾನಮಂತ್ರಿಗಳು. ಅವರು ಜನಸಮೂಹವನ್ನು ಉದ್ದೇಶಿಸಿ ಆ ದಿವಸ ರಾತ್ರಿ 12 ಗಂಟೆಯಿಂದ ಲಾಕ್ಡೌನ್ ಅಂತ ಹೇಳ್ಕೊಂಡು ಮೇರೆ ಪ್ರಿಯ ದೇಶವಾಸಿ ಹೇಳಿದಾಗ ಇಡೀ ಜನರು ಅದನ್ನು ಸ್ವೀಕರಿಸಿದ ರೀತಿ, ಅದರ ಮೊದಲು ಜನತಾ ಕರ್ಫ್ಯೂ, ಇಡೀ ಪ್ರಪಂಚ ಅದನ್ನು ಅನುಕರಣೆ ಮಾಡಿದಂಥ ರೀತಿ, ಅರ್ಥಾತ್ ಜನರ ಮನಸ್ಸಿನೊಳಗೆ ಬಂದಂಥ ಈ ಭಯ. ಮೊನ್ನೆ ನಾನು ಓರ್ವ ಹಿರಿಯರ ಮಾತನ್ನು ಆಲಿಸ್ತಾ ಇರುವಾಗ ಆ ಮಾತನ್ನು ಕೇಳ್ತಾ ಇದ್ದೆ. ಒಂದು ಜೀವಿ, ಈಗ ಒಬ್ಬ ಮನುಷ್ಯ, ನಮಗೆ ಯಾವುದೇ ಕಾಯಿಲೆಗಳಿರ್ಬೋದು, ಇದರಿಂದ ಭೀಕರವಾದಂಥ ಕಾಯಿಲೆಗಳಿದೆ. ವೈದ್ಯಕೀಯ ಪ್ರಪಂಚದಲ್ಲಿ ಅದು ಗೊತ್ತಿದೆ. ಏಡ್ಸ್ನಿಂದ ಮೊದಲುಗೊಂಡು ಎಲ್ಲದರ ಪ್ರಕಾರದ ಅವರು ಪುಸ್ತಕಗಳನ್ನು ಅವರು ಜನಸಾಮಾನ್ಯರಿಗೂ ಕೊಟ್ಟಿದ್ದಾರೆ. ಆದರೆ ಅದೆಲ್ಲವೂ ಬೇರೆಯ ಜೀವಿಗಳ ಮುಖಾಂತರ ಮನುಷ್ಯನ ಜೀವಿಗೆ ಬರ್ತಾ ಇದ್ದದ್ದು, ಪ್ರಾಪ್ತವಾಗ್ತಾ ಇದ್ದದ್ದು ಬೇರೆ ಬೇರೆ ನೆಲೆಗಳಲ್ಲಿ. ಅಥವಾ ಈ ಹಿಂದೆಯೂ ಕೋಟ್ಯಂತರ ಜನರನ್ನು ಬಲಿ ತೆಗೆದುಕೊಂಡಂಥ ಕಾಯಿಲೆಗಳು ಸುಮಾರು 100-200 ವರ್ಷಗಳ ಹಿಂದೆಯೂ ಬಂದದ್ದು ಇದೆ. ಆದರೆ ಈ ಬಾರಿ ಈ ಒಂದು ವೈರಸ್, ಈ ಒಂದು ಸೂಕ್ಷ್ಮಾಣು ಜೀವಿ, ಇದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ಇದನ್ನು ಈ ಪ್ರಪಂಚದಿಂದ ಹೊರಕ್ಕೆ ಓಡಿಸಲಿಕ್ಕೂ ನಾವೇ ಕಾರಣ. ಪ್ರಪಂಚದ ಯಾವುದೇ ಮೂಲೆಯಿಂದ ನಮ್ಮ ಈ ಪ್ರದೇಶವನ್ನು ಕೊರೋನಾ ಮುಕ್ತವಾದ ವಲಯವನ್ನು ಮಾಡಿ ಸಾವಿರಾರು ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿಯೂ ನಾವೇ ಕಾರಣ. ಇದಕ್ಕೆ ಬೇರೆ ಯಾರೂ ಕಾರಣವಲ್ಲ. ಬಹುಶಃ ಈ ಸಂದರ್ಭದಲ್ಲಿ ನಾನು ಬೆಳಿಗ್ಗೆ ನನ್ನ ಮಗನಿಗೆ, ಅವನು 8ನೇ ಕ್ಲಾಸ್ ತರಗತಿ ವಿದ್ಯಾರ್ಥಿ, ಅವನಿಗೆ ಡಾಕ್ಟರ್ ನಿನ್ನೆ ಫೋನ್ ಮಾಡಿ ಈ ಪುಸ್ತಕವನ್ನು ಕೊಟ್ಟಾಗ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುತ್ತಿರುವ, ಆದರೆ ಡಾಕ್ಟರ್ ಪುಸ್ತಕವನ್ನು ಸ್ವಲ್ಪ ಅವಲೋಕನ ಮಾಡಿದ. ಅಪ್ಪ ಎಷ್ಟು ದೊಡ್ಡ ತುಂಬ ಶಬ್ದಗಳು ಈ ಕೋವಿಡ್ನಿಂದಾಗಿ ಬಂದಿದೆ ಅಂತ ಸಣ್ಣ ಚೀಟಿಯಲ್ಲಿ ಬರೆದು ಕೊಟ್ಟ ಕಾರಣಕ್ಕೆ ನಮ್ಮ ಶಬ್ದ ಭಂಡಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಶಬ್ದಗಳನ್ನು ಸೇರಿಸುವಷ್ಟು ಮಟ್ಟಿಗೆ ಈ ಕೋವಿಡ್, ಸೋಷಿಯಲ್ ಡಿಸ್ಟೆನ್ಸ್, ಕೊರೋನಾ ವೈರಸ್, ಕೊರೋನಾ-19, ಲಾಕ್ಡೌನ್, ಜನತಾ ಕರ್ಫ್ಯೂ, ಕ್ವಾರಂಟೈನ್, ಸ್ಯಾನಿಟೈಸರ್, N95 ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್, ಹೀಗೆ ಹಲವಾರು ದೊಡ್ಡ ದೊಡ್ಡ ಶಬ್ದ ಪ್ರಯೋಗಗಳು
ಕೊರೋನಾ ವಾರಿಯರ್ಸ್, ಇದೆಲ್ಲ ನಮಗೆ ನಿಮಗೆಲ್ಲ ಗೊತ್ತಿದ್ದದೆ. ಆದರೆ ಹೊಸ ಹೊಸ ಶಬ್ದ ಪ್ರಯೋಗಗಳು, ಈ ಎಲ್ಲ ಶಬ್ದ ಪ್ರಯೋಗಗಳ ಗೂಢಾರ್ಥ ಅಲ್ಲ, ನಿಜ ಅರ್ಥವನ್ನು ಬಹುಶಃ ಸಾಮಾನ್ಯರಿಗೂ ಅರ್ಥವಾಗಿಸುವ ರೀತಿಯಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ನಮ್ಮ ಈ ಭಾಷೆ, ಕನ್ನಡ ಭಾಷೆಯ ಮುಖಾಂತರ ಸಾಮಾನ್ಯ ಜನರಿಗೆ ಅರ್ಥೈಸುವ ರೀತಿಯಲ್ಲಿ ಸಂಕಲ್ಪ 2020 ಎನ್ನುವಂಥ ಪುಸ್ತಕದ ಮುಖಾಂತರ ಜನರಿಗೆ ಅವರು ಕೊಟ್ಟಿದ್ದಾರಲ್ಲ, ಶುದ್ಧವಾದಂಥ ಶಾಸ್ತ್ರೀಯ ರೀತಿ ಅಂದರೆ ಅದರ ಅರ್ಥ ಬೇರೇನಲ್ಲ, ವೈಜ್ಞಾನಿಕವಾದಂಥ ಪರಿಪೂರ್ಣವಾದಂಥ ಅರ್ಥವನ್ನು ಕೊಟ್ಟು ಕಾನೂನಿನ ವ್ಯಾಪ್ತಿ, ಕಾನೂನಿನ ರೀತಿ, ವೈದ್ಯಕೀಯ ಶಾಸ್ತ್ರದಿಂದ ನಾವು ಅದನ್ನು ವೈದ್ಯಕೀಯ ಮಿತ್ರರ ಮುಖಾಂತರ ನಾವು ಅನುಸರಣೆ ಮಾಡಬೇಕಾದ ಕ್ರಮಗಳನ್ನು, ಇದು ಎಲ್ಲವನ್ನು ಬಹಳ ಸ್ಪಷ್ಟವಾಗಿ ಹಂತ ಹಂತವಾಗಿ ಈ ಪುಸ್ತಕದಲ್ಲಿ ಅವರು ನಿರೂಪಿಸಿದ್ದು, ಇದು ನಮ್ಮ ನಾಡಿನ ಸೌಭಾಗ್ಯ, ಕನ್ನಡ ನಾಡಿನ ಸೌಭಾಗ್ಯ ಅಂತ ಹೇಳ್ತಾರೆ. ಈಗಾಗಲೇ ಕಾರ್ಣಿಕರವರು ಅದರ ವಿಚಾರವನ್ನು ಅವರು ಹೇಳಿದರು. ಅವರ ಉದ್ದೇಶ ಎಲ್ಲ PHC ಸೆಂಟರು, ಎಲ್ಲ ಶಾಲೆಗಳಿಗೆ, ನಾನು ಹೇಳ್ತೀನಿ ಇದು ಪ್ರತಿ ಎಲ್ಲ ಶಾಲಾ ಕಾಲೇಜು ಎಲ್ಲ ಮಕ್ಕಳ ಕೈಗೂ ತಲುಪಬೇಕು. ನಮ್ಮದೇ ಸ್ಥಳದಲ್ಲಿ ಎಲ್ಲಕ್ಕೂ ನಾವು ಸರ್ಕಾರವನ್ನು ತೋರಿಸುವಂಥದ್ದು ಅದಕ್ಕೆ ಅರ್ಥವಿಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು, ನಮ್ಮ ಕರ್ತವ್ಯವನ್ನು ಇದು ಇನ್ನೊಬ್ಬ ಪುಸ್ತಕ ಬರೆಯುವುದರಿಂದ ತೊಂದರೆ ಏನಿಲ್ಲ. ಆದರೆ ಈ ಪುಸ್ತಕ ಬಹಳ ವೈದ್ಯಕೀಯ ಶಾಸ್ತ್ರೀಯ ರೀತಿಯಲ್ಲಿ ಇದು ಜನಸಾಮಾನ್ಯರಿಗೆ ಕೊಡಲ್ಪಟ್ಟಿದೆ. ಬಹುಶಃ ಇದರ ಉಪಯೋಗವನ್ನು ನಾವು ಪಡೆಯೋಣ. ಬಹುಶಃ ಇದರ ಎಲ್ಲ ಒಂದು ನೆಲೆಗಳ ಅರ್ಥಗಳು ನನಗೆ ಬಹಳ ಖುಷಿ ಆಯಿತು. ಸೀಲ್ ಡೌನ್ ಅಂದರೆ ಏನು, ಸ್ಯಾನಿಟೈಸರ್ ಅಂದರೆ ಏನು, ಮಾಸ್ಕ್ ಅಂದರೆ ಏನು, ರೆಸ್ಪಿರೇಟರ್ ಅಂದರೆ ಏನು, ಎಲ್ಲವನ್ನು, ಸಾಮಾಜಿಕ ಅಂತರ ಅಂದರೆ ಏನು, PPF ಅಂದರೆ ಏನು, ಬಫರ್ ಝೋನ್ ಅಂದರೆ ಏನು, ಪತ್ರಿಕೆಯಲ್ಲಿ ನೋಡುವಾಗ ನಮಗೆ ಪಕ್ಕದಲ್ಲಿ ಏನಾದರೂ ಗೊತ್ತಾಗುವುದಿಲ್ಲ. ಈ ಎಲ್ಲದರ ವಿಚಾರಗಳನ್ನು ಅವರು ಬರೆದಿದ್ದಾರೆ. ಈ ವೈರಾಣುವಿನ ಗುಣಧರ್ಮಗಳನ್ನು ಅವರು ಬರೆದಿದ್ದಾರೆ. ನಾವು ಬದುಕಬೇಕಾದಂಥ ಆಹಾರ, ರೀತಿ, ನೀತಿ, ವಿಚಾರಗಳ ಬಗ್ಗೆ ಸಹಿತವಾಗಿ ಅವರು ಬರೆದಿದ್ದಾರೆ. ಶಾಸ್ತ್ರೀಯವಾಗಿಯೂ ಬರೆದಿದ್ದಾರೆ, ಶಾಸ್ತ್ರೋಕ್ತವಾಗಿಯೂ ಬರೆದಿದ್ದಾರೆ, ವೈಜ್ಞಾನಿಕವಾಗಿಯೂ ಬರೆದಿದ್ದಾರೆ. ಎಲ್ಲ ರೀತಿಗಳ ಇಲ್ಲಿ ಕೊಡಮಾಡಿದಂಥ ಈ ಪುಸ್ತಕ, ಇದನ್ನು ನಾವು ನಮ್ಮೊಳಗೆ ಇದನ್ನು ಅನುಷ್ಠಾನಗೊಳಿಸೋಣ. ಕಡೆಗೆ ಇಷ್ಟೇ ನಾನು ಹೇಳಲಿಕ್ಕೆ ಬಯಸುವಂಥದ್ದು, ಈ ಸೋಷಿಯಲ್ ಡಿಸ್ಟೆನ್ಸ್, ಈ ಸ್ಯಾನಿಟೈಸರ್, ಈ ಸ್ವಚ್ಛತೆ, ಈ ಬದುಕು ಬಹುಶಃ ನಮ್ಮ ಹಿಂದಿನವರಿಗೆ, ಪೂರ್ವಜರಿಗೆ, ಈ ದೇಶದಲ್ಲಿ ಗೊತ್ತಿತ್ತೇನು. ಹಾಗಾಗಿ ಎಲ್ಲ ಹಂತಗಳಲ್ಲಿ ನನಗೆ ನನ್ನ ಕೆನಡದಲ್ಲಿರುವಂಥ ಚಿಕ್ಕಮ್ಮ, ಅವಳಿಗೆ ನಾವು ಏಕವಚನದಲ್ಲಿ ನನ್ನ ತಾಯಿಯ ಚಿಕ್ಕಮ್ಮ, ಅವರು 86 ವರ್ಷ ಪ್ರಾಯ. 86 ವರ್ಷ ಪ್ರಾಯ. ಅವರು ಫೋನ್ ಮಾಡಿದರು, ನೋಡು ಪ್ರತಿಯೊಂದು ಕೈಯವರು ನಮ್ಮ ಪ್ರೀತಿಯ ಭಾಷೆಯಲ್ಲಿ, ಪ್ರತಿ ನಾವು ಸಣ್ಣದಿರುವಾಗ ಹೇಗಿತ್ತು ಗೊತ್ತುಂಟ ನನಗೆ, ಶಾಲೆಗೆ ಹೋಗಿ ಬಂದರೆ ಸ್ನಾನ ಮಾಡಿ ಒಳಗೆ ಬರಬೇಕು, ಅಂಗಳಕ್ಕೆ ಬರುವಾಗ ಚಪ್ಪಲನ್ನು ಹೊರಗಿಟ್ಟು ಅಂಗಳದಲ್ಲಿ ಬಂದು, ಸಗಣಿ ಹಾಕಿದ ಅಂಗಳದಲ್ಲಿ ಬಂದು ಕಾಲು ತೊಳೆದು ಮನೆಯೊಳಗೆ ಬರಬೇಕು. ಮನೆಯೊಳಗೆ ಬರಬೇಕಾದ್ರೆ ಬಟ್ಟೆಯನ್ನೆಲ್ಲ ಹೊರಗೆ ಚಂಡಿ ಮಾಡಿ ಮನೆಗೆ ಸ್ನಾನ ಮಾಡಿ ಬಂದರೆ ಮಾತ್ರ ಅಮ್ಮ ಗಂಜಿ ಹಾಕ್ತಿದ್ರು, ಊಟ ಹಾಕ್ತಿದ್ರು. ಅಥವಾ ಯಾವುದಾದ್ರೂ ಮರಣಕ್ಕೆ ಹೋದರೆ ಹೊರಗೆ ಬಿಸಿ ನೀರೆಲ್ಲ ಹಾಕಿ ಒಟ್ಟಿ ಬರಬೇಕು. ಮನೆಯೊಳಗೆ ನಿತ್ಯ ಬರುವಾಗ ಅಂಗಳದ ಹೊರಗೆ ಚಪ್ಪಲನ್ನು ಇಟ್ಟು, ಇವತ್ತೆಲ್ಲ ಅದನ್ನೇ ಬರ್ತಾ ಇರುತ್ತಾನೆ. ಅಂದ್ರೆ ಭಾರತೀಯ ಜೀವನ ಧರ್ಮ. ಒಳಗಡೆ ಬರ್ತಾ ಮತ್ತೆ ಕೈಕಾಲು ತೊಳೆದುಕೊಂಡು ಒಳಗಡೆ ಬರಬೇಕು. ಹೀಗೆ ಅವರು ಹೇಳಿದಂತಹ ಎಲ್ಲ ವಿಚಾರಗಳು ನಮ್ಮ ಹಿಂದಿನ ಜೀವನದಲ್ಲಿ, ಈ ಸೋಷಿಯಲ್ ಡಿಸ್ಟೆನ್ಸ್, ಈ ಸ್ಯಾನಿಟೈಸರ್, ಸಗಣಿ ಹಾಕಿ ನಾವು ಒಳಗೆ ಬರುವುದು, ಇದೆಲ್ಲವೂ ಇತ್ತು. ಆದರೆ ಮಗದೊಮ್ಮೆ ಇವತ್ತಿನ ವೈಜ್ಞಾನಿಕ ಕಾಲಧರ್ಮಕ್ಕೆ ಅನುಗುಣವಾಗಿ ನಾವು ಇದನ್ನು ಉಪಯೋಗ ಮಾಡಿದರೆ ಈ ಒಂದು ದೊಡ್ಡದಾದಂಥ ಸಂದಿಗ್ಧತೆಯಿಂದ ನಾವು ಪಾರಾಗಬಹುದು ಎನ್ನುವಂಥ ಸದಾಶಯ, ಆ ದೃಷ್ಟಿಯಲ್ಲಿ ಬಹುಶಃ ದೊಡ್ಡದಾದಂಥ ಕೊಡುಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಚೂಂತಾರ್ ಅವರು ನೀಡಿದ್ದಾರೆ. ಈ ಪುಸ್ತಕ ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತವಾಗದೆ ಸಾಧ್ಯವಾದರೆ ಮಲಯಾಳ, ಇಂಗ್ಲಿಷ್, ಭಾರತೀಯ, ಇತರ ಹಿಂದಿಯಲ್ಲಿ ಸಹಿತವಾಗಿ ಇತರ ಭಾಷೆಗಳಲ್ಲೂ ಕೊಡುವಂಥ ಪ್ರಯತ್ನ ನಿಮ್ಮಿಂದ ಆಗಲಿ. ಏನಿಲ್ಲದಿದ್ದರೂ ಇವತ್ತಿನ ಯೂಟ್ಯೂಬ್ನ ಮುಖಾಂತರ ಅಥವಾ ಮಾಧ್ಯಮದ ಮುಖಾಂತರವಾದರೂ ಪರಭಾಷೆಗಳಲ್ಲಿ ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಸದುಪಯೋಗ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪರಿಷತ್ತಿನ ಅಧ್ಯಕ್ಷನ ನೆಲೆಯಲ್ಲಿ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಮತ್ತು ಸರ್ವರ ಪರವಾಗಿ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ, ಈ ಭಾರತದ ಕಟ್ಟುವಂಥ ಸಂಕಲ್ಪ 2020 ಇದು ಭಾರತದ ಎಲ್ಲ ಇತರ ಅಭಿವೃದ್ಧಿ ಚಿಂತನೆಗಳೊಂದಿಗೆ ನಿಮ್ಮದು ಒಂದು ಕೊಡುಗೆ ನೆಲೆಯಲ್ಲಿ ನಾವು ಸ್ವೀಕರಿಸೋಣ ಅಂತ ಹೇಳ್ತಾ, IMA ಕರ್ನಾಟಕ ರಾಜ್ಯ ಶಾಖದ ಉಪಾಧ್ಯಕ್ಷರು ವೈದ್ಯರು ಡಾಕ್ಟರ್ GK ಭಟ್, ಡಾಕ್ಟರ್ ಮುರಳಿ ಮೋಹನ್ ಚೂಂತಾರನ ಪುಸ್ತಕದ ಬಗ್ಗೆ ಮೆಚ್ಚುಗೆ ಸೂಚಿಸಿದರು. ಓದಿದ್ರು ಅಂತ ಹೇಳಿ, ಆದರೆ ನನಗೇನು ಕಾಣ್ತದೆ ಅಂತ ಹೇಳಿದ್ರೆ, ಕೊರೋನಾವನ್ನ ನಾವು ನಿಯಂತ್ರಿಸಬಲಿಕ್ಕೆ 100ಕ್ಕೆ 100 ಸಾಧ್ಯ ಅಂತ ಹೇಳಿ ನನಗೆ ಕಾಣ್ತಾ ಉಂಟು. ಯಾಕೆಂದ್ರೆ ನಾವೊಂದು ಹೇಳ್ತೇವೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಹಾಗೆ ಈ ಪುಸ್ತಕವನ್ನು ನಾನು ಮೇಲಿನ ಮೇಲೆ ನೋಡುವಾಗ ಪ್ರತಿಯೊಂದು ವಿಷಯಗಳು ಕೂಡ ಶಾಲೆಯ ಒಂದು 5ನೇ ಕ್ಲಾಸಿನ 4ನೇ ಕ್ಲಾಸಿನ ಮೇಲಿನ ಮಕ್ಕಳಿಗೆ ಎಲ್ಲರಿಗೂ ಕೂಡ ಅಷ್ಟು ಒಂದು ಅರ್ಥವಾಗುವ ಹಾಗೆ ಬಿಡಿಸಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಬರೆದಿದ್ದಾರೆ. ಇದು ಅವರ 11ನೇ ಪುಸ್ತಕ. ಹಲವಾರು ಪುಸ್ತಕಗಳನ್ನು ವೈದ್ಯಕೀಯ ನೆಲೆಯಲ್ಲಿ ತುಂಬ ಅವರು ಪ್ರಕಟಿಸಿದ್ದಾರೆ. ಇವನ ನಮ್ಮ ಹವ್ಯಕ ಪತ್ರಿಕೆ, ಕಾಸರಗೋಡು, ಮಂಗಳೂರು, ಇದರ ಪತ್ರಿಕೆಯಲ್ಲಿ ಪ್ರತಿ ತಿಂಗಳು ಕೂಡ
ವೈದ್ಯಕೀಯಕ್ಕೆ ಸಂಬಂಧಪಟ್ಟದ ಒಂದಲ್ಲ ಇದ್ರೆ ಒಂದು ಲೇಖನಗಳನ್ನು ಅವರು ಯಾವಾಗಲೂ ಬರೀತಾ ಇರ್ತಾರೆ. ಅವರಿಂದ ಸಮಾಜಕ್ಕೆ ಎಷ್ಟು ಉಪಕಾರ ಆಗ್ತದೆ ಅಂತ ಹೇಳಿದ್ರೆ, ನಮಗೆ ರೋಗಗಳನ್ನ ವೈದ್ಯರಿಗೆ ಹೋಗಿ ಪರೀಕ್ಷಿಸಿಕೊಳ್ಳುವುದರ ಬದಲು ಅದಕ್ಕೆ ಏನು ಮಾಡಬೇಕು, ಹೇಗೆ ಅದನ್ನು ತಡೆಗಟ್ಟಬಹುದು ಎಂಬುದನ್ನ ಮುನ್ಸೂಚನೆಯನ್ನ ಕೊಟ್ಟು ಸಮಾಜವನ್ನ ಎಚ್ಚರಿಸುವ ಕೆಲಸವನ್ನ ಅವರು ಬಿಡುವಿಲ್ಲದ ಈ ಸಮಯದಲ್ಲಿ ಕೂಡ, ಅಂದ್ರೆ ಕೊರೋನಾದಲ್ಲಿ ಬಿಡು ಅಂತೇಳಿ ಗ್ರಹಿಸಬೇಡಿ, ಆದ್ರೆ ಇದು ಅವರು ಒಂದು ಸಮಾಜಕ್ಕೆ ಸಲ್ಲಿಸುತ್ತಿರುವ ಅತಿ ದೊಡ್ಡ ಕೆಲಸ ಕಾರ್ಯ ಅಂತ ಹೇಳುವಂಥದ್ದು ನನ್ನ ಭಾವನೆ. ಇದನ್ನ ಈ ಪುಸ್ತಕವನ್ನ ನನಗೆ ಏನ್ ಕಾಣ್ತಾ ಅಂತ ಹೇಳಿದ್ರೆ, ಪ್ರತಿ ಶಾಲೆಗಳಲ್ಲಿ ಕೂಡ ನಾವು ಅವರಲ್ಲಿ ಡಿಸ್ಟ್ರಿಬ್ಯೂಟ್ ಅಂದ್ರೆ ಕೊಟ್ಟು ಅವರನ್ನು ಮನವರಿಕೆ ಮಾಡಿತು ಅಂತ ಹೇಳಿ, ಆದ್ರೆ ಒಮ್ಮೆ ಆ ಪುಸ್ತಕವನ್ನು ಓದಿದವರು ಯಾರಾದರೂ ಕೂಡ ನಮ್ಮ ಕರ್ನಾಟಕದಲ್ಲಿ, ಅಂದ್ರೆ ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರ ಹೇಳಿದ ಹಾಗೆ ಕನ್ನಡದಲ್ಲಿ ಅಷ್ಟು ಚಂದವಾಗಿ ಅಷ್ಟು ಇದರ ವಿಷಯವನ್ನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿದಾಗೆ ಎಲ್ಲ ಬರೆದಿದ್ದಾರೆ. ಆಡುಮುಟ್ಟದ ಸೊಪ್ಪಿಲ್ಲ, ಡಾಕ್ಟರ್ ಮುರಳಿ ಮೋಹನ್ ರವರು ಈ ಎತ್ತದ ವಿಷಯ ಇಲ್ಲ ಅಂತ ಹೇಳುವ ಹಾಗೆ ಅದರಲ್ಲಿ ಎಲ್ಲ ವಿಷಯಗಳನ್ನು ಅವರು ಪ್ರಕಟಿಸಿದ್ದಾರೆ. ಅದು ಬಹಳ ಒಂದು ಸಂತೋಷದ ವಿಷಯ. ಇನ್ನು ಮುಂದೆ ಕೂಡ ಅವರಿಗೆ ದೇವರು ಆಯುರಾರೋಗ್ಯವನ್ನು ಕೊಟ್ಟು ಇಂಥ ವೈದ್ಯಕೀಯ ಪುಸ್ತಕಗಳನ್ನು ಬೇರೆ ಬೇರೆ ಸಮಯದಲ್ಲಿ, ಇದೀಗ ಕೊರೋನಾದ ಸಮಯದಲ್ಲಿ ಇದು ಪ್ರಕಟಿಸಿದ ಕಾರಣ ಇದು ಬಹುದೊಡ್ಡ ಕೊಡುಗೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲರೂ ಇದನ್ನು ತೆಗೆದುಕೊಂಡು ಸರಿಯಾಗಿ ಓದಿ ಅದರ ಮೂಲಕ ನಾವು ಒಂದು ಜಾಗ್ರತೆಯನ್ನ ಮಾಡಿದರೆ ನಮಗೆ ಕೊರೋನಾದ ಜೊತೆಯಲ್ಲೇ ಜೀವನವನ್ನು ಮಾಡಬಹುದು ಅಂತ ಹೇಳುವುದು ನನ್ನ ಅಭಿಪ್ರಾಯ. ಕೊರೋನಾ ಸದ್ಯ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅದನ್ನು ನಾವು ಒಟ್ಟಿಗೆ ಇಟ್ಟುಕೊಂಡು ಹೇಗೆ ನಿಯಂತ್ರಿಸಿಕೊಂಡು ಇರಬಹುದು. ಉದಾಹರಣೆಗಾಗಿ ಅದರಲ್ಲಿ 2-3 ತರ ಉಂಟು, ABC ಅಂತ ಹೇಳಿ ಎಲ್ಲ ವೈರಸ್ಗಳು. ಅದರಲ್ಲಿ A ಮತ್ತು B ಬಂದ್ರೆ ಏನೂ ಆಗುವುದಿಲ್ಲ. ಈಗ ಇಲ್ಲಿದ್ದವರಿಗೆ ಹೇಗೆ, ಕೆಲವರಿಗೆ ಇರ್ಲಿಕ್ಕೂ ಸಾಕು ಕೊರೋನಾ, ಆದ್ರೆ ಯಾವುದೇ ಒಂದಿಲ್ಲ, ಸಿಂಪ್ಟಮ್ಯಾಟಿಕ್, ಏನೂ ಆಗುವುದಿಲ್ಲ. ಆದ್ರೆ ಸೀರಿಯಸ್ ಸ್ಟೇಜಿಗೆ ಬ್ರೆತ್ಲೆಸ್ನೆಸ್ ಮತ್ತೆ ಇದೆಲ್ಲ ಜಾಸ್ತಿ, ಇನ್ಫ್ಲೂಯೆನ್ಸಾ ಈ ತರ ಎಲ್ಲ ಆಯ್ತು ಅಂತ ಹೇಳಿ ಆದ್ರೆ ಅದನ್ನು ನಾವು ನಿಯಂತ್ರಿಸಲಿಕ್ಕೆ ನಾವು ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ. ಆದ ಕಾರಣ ಬರೇ ಒಂದು ವೈರಸ್ ರೋಗ ಅಂದ್ರೆ ನಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಇರುವಂತಹ ರೋಗ. ಅದಕ್ಕೆ ಮುರಳಿ ಮೋಹನ ಚೂಂತಾರ್ ಅವರು ಅಚ್ಚುಕಟ್ಟಾಗಿ ಚಂದವಾಗಿ 120 ಪುಟಗಳ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇದನ್ನ ಎಲ್ಲರೂ ಸರಿಯಾಗಿ ಓದುವುದರ ಮೂಲಕ, ಒಬ್ಬರು 10 ಜನರಿಗೆ ಪುಸ್ತಕಗಳನ್ನ ಕೊಡುವುದರ ಮೂಲಕ, ಹೇಳುವುದರ ಮೂಲಕ ಕೊರೋನಾವನ್ನು ನಿಯಂತ್ರಿಸಿ ವೈದ್ಯರಲ್ಲಿಗೆ ಹೋಗುವುದನ್ನೇ ಕಡಿಮೆ ಮಾಡಿ ನಮ್ಮ ಜಾಗ್ರತೆಯನ್ನ, ಸೆಲ್ಫ್ ಪ್ರೊಟೆಕ್ಷನ್ ಅನ್ನು ಮಾಡಿಕೊಂಡು ನಾವು ಜೀವಿಸೋಣ. ಇದು ಯಾವಾಗ ಅಂತ್ಯ ಆಗ್ತದೆ ಅಂತ ಹೇಳುವುದರ ಬದಲು ನಾವು ಎಷ್ಟು ಬೇಗ ಈ ಕಾರ್ಯದಲ್ಲಿ ತೊಡಗಿ ಇದನ್ನು ನಿಯಂತ್ರಿಸ್ತೇವೆ ಅಂತ ಹೇಳುವುದು ಮುಖ್ಯ. ಮುರಳಿ ಮೋಹನ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುತ್ತಾ, ನನ್ನಿಂದಲೂ ಆದಷ್ಟು ಸಹಕಾರವನ್ನ ವೈದ್ಯರ ಮೂಲಕ ಎಲ್ಲ ಕೊಡಿಸಿ ಈ ಕೊರೋನಾವನ್ನು ತಡೆಗಟ್ಟುವಲ್ಲಿ ನಾವೆಲ್ಲ ಶ್ರಮಿಸೋಣ ಅಂತ ಹೇಳುತ್ತಾ ನನ್ನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಪಾತೆರಂದು ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೊಕ್ಕ ತಾಲೂಕು ಆರೋಗ್ಯ ಕೇಂದ್ರಗಳಿಗೂ ಉಚಿತವಾದ ಕೊರೊಂದುಲ್ಲ. ಇಂದು ಜನಗಳಿಗೂ ಜಾಗೃತಿ ಮೂಡಾಯರೆ ಮಾತಾ ಶಾಲೆಗಳಿಗೂ ಉಚಿತವಾದ ಮುಟ್ಟಾವನ ವೇಲೆ ಮಲ್ತದ. ಓರಿ ಶಿಕ್ಷಕ್ಕೆ ಓದುದು ನೂದು ಜೋಕ್ಲಿಗೂ ತೆರಿಪಾವಳ ಪಂಪಿನ ಉದ್ದೇಶಡು ಪಟ್ಟದ ಪಂಡ ತೆರಿಪಾಯರು. ಪುಸ್ತಕ ವ್ಯಾವಹಾರಿಕ ದೃಷ್ಟಿಯಿಂದ ಬರೆದಲ್ಲ. ಒಂದು ಪುಸ್ತಕ ಮಾಡಿದಾಗ 1 ಪೇಜಿಗೆ 1 ರೂಪಾಯಿ ಹಾಗೆ ಎಷ್ಟು ಪೇಜ್ ಇದ್ರೆ ಅಷ್ಟು ರೂಪಾಯಿಗಳನ್ನು ಹಾಕುವ ಒಂದು ಸಾಂವಿಧಾನಿಕ ವ್ಯವಸ್ಥೆ ಇದೆ. ನಾನು ಇದಕ್ಕೆ 150 ರೂಪಾಯಿ ಮಾಡಬಹುದಿತ್ತು, ಆದ್ರೆ ಕೇವಲ 50 ರೂಪಾಯಿ ಇಟ್ಟಿದ್ದೇನೆ. ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರಿಗೂ ಸಹ ಇದು ಸಿಗಬೇಕು ಅನ್ನೋ ಉದ್ದೇಶದಿಂದ ಪ್ರಿಂಟಿಂಗ್ ಕಾಸ್ಟ್ ಅನ್ನ ಮಾಡಿ ನಾನು ಲೋಕಾರ್ಪಣೆ ಮಾಡಿದ್ದೇನೆ. 1000 ಪ್ರತಿ ಮಾಡಿದ್ದೇವೆ. ಈ 100 ಪ್ರತಿಗಳನ್ನ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ರಾಮಚಂದ್ರ ಬಾಯಿಗೆ ಅವರನ್ನ ಕರೆದಿದ್ದೆ. ಅವರು ಕಾರಣಾಂತರಗಳಿಂದ ವಿಡಿಯೋ ಕಾನ್ಫರೆನ್ಸ್ ಇಂದ ಬರ್ಲಿಕ್ಕೆ ಆಗಲಿಲ್ಲ. 100 ಪುಸ್ತಕಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್, ತಾಲೂಕು ಹೆಲ್ತ್ ಸೆಂಟರ್ಗಳಿಗೆ ಉಚಿತವಾಗಿ ನೀಡುತ್ತಾ ಇದ್ದೇವೆ. ಇದು ಜನರಿಗೆ ಜಾಗೃತಿ ನೀಡಿಸುವ ಉದ್ದೇಶದಿಂದ. ಅದೇ ರೀತಿ DDP ಅವರ ಹತ್ರ ಮಾತಾಡಿ ಎಲ್ಲ ಶಾಲೆಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನ, ಉಚಿತವಾಗಿ ತಲುಪಿಸುವ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಯಾಕೆಂತ ಹೇಳಿದ್ರೆ, ಒಬ್ಬ ಟೀಚರ್ ಓದಿದ್ರೆ, ಒಬ್ಬ ಶಿಕ್ಷಕ ಓದಿದ್ರೆ 100 ಮಕ್ಕಳಿಗೆ ನಾಲೆಜ್ ತಲುಪ್ತದೆ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ಇದನ್ನ ಪತ್ರಿಕೆ ಮುಖಾಂತರ ಜನಗಳಿಗೆ ತಲುಪಿಸುವ ಕೆಲಸವನ್ನ ಮಾಡಿ ಅಂತ ಕೇಳ್ಕೊಳ್ತೇನೆ.